ಮತ್ತೆ ಪ್ರಧಾನ ಪಾತ್ರದಲ್ಲಿ ಬೇರೆ ಯಾವುದು ಮುಗಿಲಿಕ್ಕಿಲ್ಲ ಅಂತ ಯಾರು ಹೇಳಬಾರದು. ಹಾಗಾಗಿ ಪ್ರಧಾನ ಪಾತ್ರದಲ್ಲಿ ನನ್ನ ಮಗನನ್ನೇ ನಾನು ತಯಾರು ಮಾಡಿದ್ದೇನೆ. ನಿಮ್ಮ ಮಗನೇ? ಹೌದು. ಮತ್ತೆ ಪ್ರಧಾನ ಸ್ತ್ರೀ ವೇಷದಲ್ಲಿ ನನ್ನ ಹೆಂಡತಿಯೇ. ಎಂತ ಎಂತ ಹಾಗೆಲ್ಲ ನಾವೊಂದು ಕೂಡು ಕುಟುಂಬ ಇದ್ದ ಹಾಗೆ. ಅಂದ್ರೆ ನನ್ನ ಹೆಂಡತಿ ಇದ್ರೆ ಮೇಳದಲ್ಲಿ ಯಾರು ಪಕ್ಕ ಹೋಗ್ತೇನೆ ಅಂತ ಯಾರು ಹೇಳುದಿಲ್ಲ. ಬಟವಾಡಿ ಎಲ್ಲ ಅವಳ ಮುಖ ನೋಡಿಕೊಂಡೆ ಇವತ್ತಿನ ಬಟವಾಡಿಯನ್ನು 2-3 ದಿವಸ ಕೊಟ್ಟರು ಯಾರು ಏನು ಗಲಾಟೆ ಮಾಡೋದಿಲ್ಲ. ಆದ್ದರಿಂದ ನನ್ನ ಶ್ರೀಮತಿಯನ್ನೇ ಮೇಳದ ವ್ಯವಸ್ಥಾಪಕಿಯನ್ನಾಗಿ ನೇಮಿಸಿದ್ದೇನೆ. ಪ್ರಧಾನ ಪಾತ್ರವೂ ಹೌದು. ಮತ್ತೆ ನಮ್ಮಲ್ಲಿ ಬಹಳ ಪ್ರಸಿದ್ಧ ಭಾಗವತರು ಇದ್ದಾರೆ. 450 ಪದ್ಯಗಳು ಪುಸ್ತಕದಲ್ಲೇ ಇದೆ. ಎಲ್ಲಿ? ಕಿಸೆಯಲ್ಲಿ? ಕಿಸೆಯಲ್ಲಿ ಅಲ್ಲ, ಪುಸ್ತಕದಲ್ಲಿ. ಅಂದ್ರೆ ಅಷ್ಟು ಕಂಠಪಾಠ ಮಾಡಿದ್ದಾರೆ ಅಂತೇಳಿ. ಕರಾವಳಿಯ ಗಾನ ಕೋಗಿಲೆ ಅಂತ ಅವ್ರಿಗೆ ಹೆಸರು ಅಷ್ಟೇ. ಹೌದು. ಘಟ್ಟಕ್ಕೆ ಹೋದ್ರೆ ಹಿಮ ಕೋಗಿಲೆ ಆಗ್ತಾರೆ ಅವರು. ಬಂಟ್ವಾಳ ಜಯರಾಮಾಚಾರ್ಯ ಅಂತೇಳಿ. ತಾವು ದಯವಿಟ್ಟು ಇಳಿದು ಹೋಗಿ ಪ್ರಧಾನ ಭಾಗವತರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತೇವೆ. ನೀವು ಗಾನ ಸುರಭಿ ಹೌದು, ಅದರಿಂದ ದಯವಿಟ್ಟು ನೀವು ಇಳಿದು ಹೋಗಬೇಕು. ನಾವು ಒತ್ತಾಯ ಮಾಡೋದಿಲ್ಲ, ನೀವು ಇಳಿದು ಹೋಗಬೇಕು. ಪ್ರಧಾನ ಭಾಗವತರು ಆಗಮಿಸ್ತಾ ಇದ್ದಾರೆ. ಬೇರೆ ಏನು ಅವರಿಗೆ ಕೊಡ್ಲಿಕ್ಕೆ ನಿಮ್ಮಲ್ಲಿ ಇದು ಒಂದು ಕನತಾರದ ಮೂಲಕ ಇವರ ಅಪ್ಪ ಏನು ಪ್ರಸಿದ್ಧ ವೇಷಧಾರಿ ಗಣಪತಿ ಆಚಾರ್ಯರು ಅಂತೇಳಿ. ಭಾಗವತ್ರೆ ಇಲ್ಲ ಸರಿ ಅಂತ ನೋಡಿಕೊಳ್ಳಿ. ನಾನು ಬೇಗ ಬೇಗ ಹೋಯ್ತಲ್ಲ, ಸರಿ ಆಯ್ತಲ್ಲ ಈಗ. ಚಂಡಮದ್ಲೆ ಅವರು ಎಲ್ಲಿದ್ದಾರೆ? ಚಂಡಮದ್ಲೆ ಅವರು ಎಲ್ಲಿದ್ದಾರೆ? ನಮಗೆ ಅತ್ಯುತ್ತಮವಾದಂಥ ಊಟ ವ್ಯವಸ್ಥೆ ಎಲ್ಲ ಆಗಿದೆ. ಪೂಜ್ಯರಾದಂಥ ಈಶ್ವರವನ್ನು ಮಲಗುವುದಕ್ಕೆ ಅನುಗ್ರಹ ವ್ಯವಸ್ಥೆ ಆಗಿದೆ. ಒಳ್ಳೆ ಬೆಳೆ, ಅವಲಕ್ಕಿ ಇತ್ಯಾದಿಗಳೆಲ್ಲ ಮೇಲೆ ಬರ್ಬೇಕಾಗ್ತದೆ. ಚೆಂಡೆ ಮೇಲೆ ವೇಷ ಎಲ್ಲ ತಗೊಳ್ತಾ ನೋಡಿ. ಯಜಮಾನರಿಗೆ ಒಂದು ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಕೊಡುವ. ಮಧ್ಯಾಹ್ನ ಮೊಸರು ಈಗ ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಮೇಳ ಮಾಡುದು. ಆಟದ ಪರಿಯ ತೆಗಿತೀರಿ ನೀವು. ಹರಿರೇ ರಾಕ್ಷಸೋದ್ಧಾರಕ ನಿರಂತಾಸ್ತ್ರ ಸಪುರ ಕೋಣಿಗೆ ಯಾರು ಅಂತ ಹೇಳಿದ್ದೀರಿ? ನಿನ್ನ ಅಪ್ಪ ಹಿರಣ್ಯನ ಶಪ. ನಾನೇ ಸರಿ. ಒಂದು ಕಾರ್ಯ ಉಂಟು.
ಸೋನಿತ ಅಪರಾಧ ಅಧಿಕಾರಿ ಯಾರು ಅಂತ ಕೇಳಿದ್ದೀನಿ. ಅಧಿಕಾರಿ ಯಾರಿರ್ಬೋದು? ಕಿರೀಟ ಸರಿ ಇಟ್ಟು ಆಗಲೇ ಹೇಳಿದ್ದೇನೆ. ಹಿರಣ್ಯಕಶಿಪು ನಾನೇ. ಅರಣ್ಯಕಶಿಪು ಅಲ್ಲ, ಹಿರಣ್ಯಕಶಿಪು. ಹಿರಣ್ಯಕಶಿಪು ಅರಣ್ಯಕಶಿಪು. ಇಲ್ಲಿ ಅಧಿಕಾರವನ್ನು ಅಲಂಕರಿಸಿ ಅಲಂಕರಿಸಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇನೆ. ನನ್ನ ಹೋಮಭಾಗವನ್ನು ಅಲಂಕರಿಸುವುದಕ್ಕೆ ಬೇಕಾಗಿ ಮದುವೆಯಾಗಿದ್ದೇನೆ. ತಾಯಿ ಕಶಿಪು ಅಂತ. ಭಾಗವತ್ರೆ ಸರಿ ಮಾಡಿ. ಅದು ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಏನಾಗಿದೆ ಗೊತ್ತುಂಟು? ಒಂದು ಮಗನನ್ನು ಪಡೆದಿದ್ದೇನೆ. ಕುರೆ ಅಂತ ವಿದ್ಯೆಯನ್ನು ಕಲಿಸುವುದಕ್ಕೆ ಬೇಕಾಗಿ ಕುರಿಗಳ ಜೊತೆಗೆ ಕುರಿ ಮಠಕ್ಕೆ ಕಳಿಸಿಕೊಟ್ಟಿದ್ದೇನೆ. ಯಾಕೆ ಬರ್ಲಿಲ್ಲ? ಮಹಿಷಾಸುರ ಪ್ರಹ್ಲಾದ ಮುಗ್ಧ ಬಾಲಕ. ಪ್ರಹ್ಲಾದ ಮಗು ಅಲ್ವಾ? ಮತ್ತೆ ಅವನಿಗೆ ನಡೀಲಿಕ್ಕೆ ನಿನ್ನೆ ಮಹಿಷಾಸುರ ಮಾಡಿದ್ದೆ ನಾನು ಪ್ರಹ್ಲಾದ ಮಾಡಿದ. ನೀನು ಸೌಮ್ಯ ಆಯ್ತಾ? ಸೌಮ್ಯ
ಕಷ್ಟ. ಎತ್ತಿ ಎತ್ತಿ ಎಂತದು ಮಗು ಇದು? ನನ್ನನ್ನು ಕೊಲ್ತೀಯ ನೀನು? ಎಂತ ಆಯ್ತಪ್ಪ ಮಗು? ಓ, ನೀನು ಯಾರು? ನಾನು ಯಾರು? ನನ್ನ ಮಗ ಪ್ರಹ್ಲಾದ. ನಾನು ನಿನ್ನ ಅಪ್ಪ. ಹೌದಪ್ಪ. ಹೌದಲ್ಲ? ಹೌದಪ್ಪ. ವಿದ್ಯೆ ಆರ್ಜಿಸೋದಕ್ಕೆ ಬೇಕಾಗಿ ಗುರುಗಳ ಜೊತೆ ಕಳಿಸಿಕೊಟ್ಟದ್ದು. ಹೌದಪ್ಪ. ಅಲ್ಲಿ ಹೋಗಿದ್ಯಲ್ಲ? ಹೋದೇನಪ್ಪ. ಏನು ಹೇಳಿದರು? ನೀನು ಏನನ್ನು ಬರೆದೆ? ಉಸುರು ಉಸುರು ಅಪ್ಪ. ಪದ್ಯ ಎತ್ತಿ ಕೊಡುದು. ಎತ್ತಿವುದು ಬೇಡ, ನಾನು ಎತ್ತಲಿಕ್ಕೆ ಗೊತ್ತಿತ್ತು. ಏನು ಪದ್ಯ ಅಲ್ಲ, ನಿಧಾನ ಆಯ್ತಾ? ಅಪ್ಪ, ಮಗು ವಿದ್ಯೆಯನ್ನು ಕಳೆಯುವುದಕ್ಕೆ ಬೇಕಾಗಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋದ ಗುರುಗಳು ನೇರವಾಗಿ ಗುರುಮಠಕ್ಕೆ ಕರೆದುಕೊಂಡು ಹೋದರಪ್ಪ. ಗುರುಮಠಕ್ಕೆ? ಹೌದು. ಅಲ್ಲಿ ವೈಗೆಯನ್ನು ರಾಜ್ಯ ಹಾಕಿದರಪ್ಪ. ವೈಗೆ ಮಾತ್ರ ಮಗು, ಬೇರೆ ಏನಾದಿತ್ತ? ಹೊಯ್ಗೆ ಕಲ್ಲು ಮಣ್ಣಿತ್ತಂತ ಗೋರಿಗೆ ಹಟ್ಲಿಕ್ಕೆ. ಹೊಯ್ಗೆಯನ್ನು ಮಾತ್ರಪ್ಪ. ಹೊಯ್ಗೆಯ ಮೇಲೆ ಅವರು ಮೊದಲಾಗಿ ಗಣಪತಿಯ ಸ್ತುತಿಯನ್ನು ಮಾಡಿದರು. ನೀನೇನು ಮಾಡಿದೆ? ನಾನು ಗಣಪತಿಯ ಸ್ತುತಿಯನ್ನು ಮಾಡಿದೆ. ತದನಂತರ ಅವರು ಮೇಲೆ ಭಾಗದಲ್ಲಿ ಅರ ಎನ್ನುವ ಹಾಗೆ ಬರೆದರು. ನೀನೇನು ಬರೆದೆ ಮಗುವೆ? ನಾನು ಅರಿ ಎಂದೇ ಬರೆದೆ. ಅರಿ 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 ಅರಿ. ಒಳ್ಳೆ 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 ಒಳ್ಳೆ. ನಾನು ಒಪ್ಪುವುದಿಲ್ಲ ಅದು. ಏಕಪ್ಪ ಒಳ್ಳೆ? ಅರಿ ಅಂತ ಬರಿಬಾರ್ದು. ಏಕಪ್ಪ. ಆ ಅರಿ ಯಾರು? ಯಾರಪ್ಪ? ಬಾ, ನಮ್ಮ ವಿರೋಧಿ ಅರಿ. ಅಲ್ಲಿ ಮೇಲಿದ್ದಾನಲ್ಲ? ಹೌದು. ಎಲ್ಲಿ? ವೈಕುಂಠದಲ್ಲಿ. ನಮ್ಮ ವಿರೋಧಿ. ಬರಿಬಾರ್ದು. ನಿನ್ನ ಚಿಕ್ಕಪ್ಪನ್ನು ಕೊಂದದ್ದು ಅವ. ಯಾರನ್ನು? ಚಿಕ್ಕಪ್ಪಳು. ಚಿಕ್ಕಪ್ಪನನ್ನು ಕೊಂದದ್ದು ಅರಿ, ನಮ್ಮ ವಿರೋಧಿ. ಅಪ್ಪ, ದುಷ್ಟನನ್ನು ಕೊಂದಿದ್ದೇನು, ಕೆಟ್ಟದಾಯ್ತು ಜಗಕ್ಕೆ. ಶ್ರೀಮದ್ ವಿಷ್ಣುಗಯ್ಯ ಅನ್ಯಾಯವನ್ನು ಎಷ್ಟಕ್ಕಾಗು. ಎಂತದು ಮಗಿದು? ನಮಗೆ ಹೇಳಿದ್ದಲ್ಲ ಇದು. ಈಗ ಗುರುಗಳ ವಿಚಾರ ಬಿಡು. ಬಿಡುವ. ಈಗ ನಾನು ಗುರು ನಿನಗೆ. ಆಯ್ತು. ಒಂದು ಮಾತು ಹೇಳ್ತೇನೆ. ಏನಪ್ಪ? ಅರಿಯಲ್ಲ, ಅರಿ ಅರಿ ಅರಿ. ನೀನು ಸರಿ ಇಲ್ಲ, ಮಾತಾಡ್ಲಿಕ್ಕಿಲ್ಲ. ಸರಿಯಾದ ಸರಿಯಾದ ಮದ್ದು ಮಾಡಬೇಕು. ನಾನಲ್ಲ, ನನ್ನ ಹೆಂಡತಿದ್ದಲ್ಲ ಸತಿಪತಿ. ಬರ್ಬೋದು. ಅದೇ ಪ್ರಸಂಗ ಆಗುದು ಯಾವಾಗ? ಪತಿವ್ರತ ಶಿರೋಮಣಿ ಕಳೆಯಾದ ಆಯ್ತಾ?
ನಿಮ್ದೆಂತದು ಜಲಕಿ ವಿಹಾರ? ಓ ಮಡದಿಯೇ, ಸಾವಿರ ಸಬ್ಬಲ್ಲಿಂಗಿಯೇ. ಎಂತದ್ದು ಮಾತನಾಡುವುದು? ನಿನ್ನನ್ನು ಕರೆದದ್ದು ಹೊಗಳಿದ್ದು ಅವ್ರು ಭಾಗವತ ಹೇಳಿದ್ದಲ್ಲ, ಸಾವಿರ ಸಬ್ಬಲ್ಲಿಂಗಿ. ಸಬ್ಬಲ್ಲಿಂಗಿ ಭಾಗವತ್ರೆ ಏನು ಬರೆದು ಕೊಟ್ಟದ್ದು ನೀವು? ಆಯ್ತು, ಮುಂದುವರಿಯಿರಿ. ಕರ್ದದ ಯಾಕೆ ಗೊತ್ತಿಲ್ಲ ನನಗೆ ಸ್ವಾಮಿ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಸರಿಯಾಗಿ ನೋಡು ನನ್ನನ್ನು. ಓ ಶುಲ್ಲಕಕಾಯ, ಹಗಲ್ ಮತ್ತೆ ಓ ಕ್ಷೀಣಕಾಯ. ಅಯ್ಯೋ, ಯಾಕೆ ಸ್ವಾಮಿ? ಕಾರಣ ಉಂಟು. ನಮಗೆ ಒಂದು ಮಗ ಹುಟ್ಟಿದ್ದಾನಲ್ಲ. ಹೌದಲ್ಲ? ಎಲ್ಲಿಗೆ ನಾವು ಕಳಿಸಿಕೊಟ್ಟದ್ದು? ಗುರುಮಠಕ್ಕೆ. ಈಗ ಬಂದು ಏನು ಮಾಡ್ತಾನೆ ಗೊತ್ತಿಲ್ಲ ನಿನಗೆ? ಏನು ಸ್ವಾಮಿ? ಒಂದು ಗಮನ ಉಂಟು ನಿನಗೆ ಸ್ವಲ್ಪ ಆದ್ರೂ? ಏನಾಯ್ತು? ಅವ ಬಂದು ಹರಿ 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 ಅಂತ ಹೇಳ್ತಾ ಇದ್ದಾನೆ. ಹರಿ ಅಂತ ಹೇಳ್ತಾ ಇದ್ದಾನೆ? ಹೌದು. ಯಾರು ಹರಿ? ನಮ್ಮ ವಿರೋಧಿ ಅಲ್ವಾ ಶ್ರೀಹರಿ. ಹರ ಅಂತ ಹೇಳಿದೆ, ಹರ ಹರ ಅಂತ ಹೇಳುವುದಿಲ್ಲ. ಆದ ಕಾರಣ ಒಂದೇ ಮದ್ದು ನನಗೆ ಕೇಳುದು, ನಿನಗೆ ನಾನು ಬೇಕಾ ಮಗ ಬೇಕಾ? ಸ್ವಾಮಿ ಮಗನನ್ನು ಕರೆಯ ಮತ್ತೆ 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 ಒಂದು ಚೌತಾಳ ಚೌತಾಳ ಇಲ್ಲ, ಮತ್ತೆ ಮತ್ತೆ ಬಾಯ್ತಾಳ. ಬಾಯ್ತಾಳ ಬೇಡ, ಬಾಯಿನ ತಾಳ ಹೇಳಿದ್ರೆ ನೀವು ಚಕ್ರದಾದ್ರೂ ಕೊಡಿ. ಇಲ್ಲಿ ಬನ್ನಿ ಸ್ವಾಮಿ, ನನ್ನ ಮಗನನ್ನು ನಾನು ಒಪ್ಪಿಸ್ತೇನೆ. ನೀವು ಹೆದರಬೇಡಿ. ಹಾರ ಅಂತ ಹೇಳುವ ಹಾಗೆ ನಾನು ಮಾಡಿಸ್ತೇನೆ. ಮಾಡ್ತಿಯಲ್ಲ? ಹೌದು. ನಾನು ಬೇಕಾ ಮಗ ಬೇಕಾ? ನೀವು ಬೇಕು. ನಾವು ಯಾಕಂದ್ರೆ ಯಾಕೆ? ನೀವಿದ್ರೆ ಮತ್ತೆ ಮಗನನ್ನು ಪಡೆಯಬಹುದು, ನೀವೇ ಹೋದ್ರೆ ಮತ್ತೆ ಮಗನನ್ನು ಪಡೆಯಬಹುದು. ವಿಷಪದ ಅದು ತಲ್ಲ ಮತ್ತೆ ಅಲ್ಲಿಗೆ ಮತ್ತೆ ಹೋಯ್ತು. ಇದೆಂತದ್ದು ಗೊತ್ತು ನಿನಗೆ? ಏನು ಸ್ವಾಮಿ? ಎಂತ ಗೊತ್ತು? ಅಲ್ಪ ಹಾಲು ಇದು. ಹಾಲಾಹಲ ಹಾಲಾಹಲ ಹಾಲ ವಿಷ. ವಿಷ. ಅಯ್ಯೋ ದಿನ ಇದು ಮಗನಿಗೆ ಕೊಡ್ಬೇಕು ನೀನು. ಮಗನಿಗೆ ನಾನು? ಹೌದು. ಈಗ ಮತ್ತೆ ಕೂಗಾಯ್ತು. ಈಗ ಕೊಡ್ಬೇಕು ಅವನಿಗೆ. ಅವ ಸಾಯಿದೆ ಕುಡಿಬಾರದು. ಮಗನನ್ನು ಕರೆಯ, ಮಗನನ್ನು ಪ್ರಯಾಣ ಕುಣಿತ ಪ್ರಯಾಣ ಕುರಿತ ಇಲ್ಲ. ಮಗನೇ ಪ್ರಹ್ಲಾದ, ಓ ಚಿನ್ನು, ಅವಳು ನನ್ನ ಹೆಂಡತಿ ಆಯ್ತಾ? ನೆನಪಿಟ್ಟುಕೋ. ಎಂಥದ್ದು ಇಬ್ಬರು ಗಾಳಿಯಲ್ಲಿ ಬಂದಾಗ ದುಃಖ ದುಃಖ ದುಃಖ. ಅಮ್ಮ ದೂರ ದೂರ ಅಭಿನಯ ಅಲ್ವಾ? ಅಂದರೆ ದುಃಖವೇ ತುಂಡಾಯಿತು. ಪದ್ಯ ಅದಕ್ಕೆ ಚಾವು ಕುರಿತ ಅಂತ ಕರ್ಮ ಈ ಪ್ರಸಂಗದಲ್ಲಿ ಒಂದು ಪದ್ಯ ಒಂದು ಮತ್ತೆ ಇದು ದುಃಖದ ಮಧ್ಯ ಕೆಲಸ ಮಾತ್ರ ಮಾಡಿ ಚೌಕಿಯಲ್ಲಿ ಕೆಲಸ ಮಾಡಿ. ಜನರು ನಗರ ಹೇಗೆ ಬೇಡ ಹೇಗೆ 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 ಆಯ್ತು, ಮುಂದುವರಿಸಿ ಪದ್ಯ. ಮಂದಿ ಆಯ್ತು ಮುಕ್ತಾಯ ಆಯ್ತು. ಸಮಯ ಬಿಡ್ತಾ ಉಂಟು. ಅಮ್ಮ ಕಂದ, ದಾರುಣಿಯ ಮೇಲೆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯ ಮಗನೇ ಪ್ರಹ್ಲಾದ. ಈ ಕಡೆ ಬಾ ಎಂಬ ಕರೆ ಕೇಳಿಸಿ ತಮ್ಮ ನಿನ್ನ ಕರೆಯನ್ನು ಕೇಳಿ ಓಡೋಡಿಕೊಂಡು ಬಂದು ನೋಡಿದೆ.
ಏನು ತಾಯಿ ಕರೆದೇನಮ್ಮ ಕರೆದೆಯಾ ತಾಯಿ ಅಮ್ಮ ಅಮ್ಮ ಕುಮಾರ ಅಮ್ಮ ಮಗನೇ ಅಮ್ಮ ಎಲ್ಲ ಒಂದೇ ಅದು ಇದು ಆಗಲೇ ಆಗಲ್ಲ. ಇದನ್ನು ಪಡೆದಂತಹ ನಾನೇ ಧನ್ಯ ಅಂತ ಭಾವಿಸಿಕೊಳ್ಳುತ್ತೇನೆ. ನಾನು ಬೊನ್ಯಮ್ಮ. ನನ್ನ ಹೆತ್ತವರಿಗೆ ಸಂತೋಷವಾಯಿತು ಮಗ. ಆಯ್ತಮ್ಮ. ನನ್ನ ಕರೆಯನ್ನಾಲಿಸಿ ಓಡೋಡಿ ಬಂದೆಯಲ್ಲ. ಬಂದೇನಮ್ಮ. ಮಗ ಅಮ್ಮ ಮಗ ಅಮ್ಮ ಇನ್ ಹೀಗೆ ಮಾಡಬಹುದು ಹೇಗೆ ಅಮ್ಮ? ಮಗನೇ ಅಮ್ಮ ನಿನ್ನಂತಹ ಮಗ ಬೇಕು ಎನ್ನುವ ಹಾಗೆ ನಿನ್ನ ಅಪ್ಪ ಹಪ್ಪಿಸ್ತಾ ಇದ್ರು ಮಗ. ಹಪ್ಪಿಸ್ತಾ ಇದ್ರು. ಅಪ್ಪ ಆಫೀಸು ಆ ಕಾಲಕ್ಕೆ ನಿನ್ನ ಹುಟ್ಟಾಯಿತು ಮಗ. ಓ ಗುರುಮಠಕ್ಕೆ ಹೋದೆಯಾ? ಓದೇನಮ್ಮ. ವಿದ್ಯಾಭ್ಯಾಸವನ್ನು ಕಲಿತೆಯಾ? ಕಲಿತೇನಮ್ಮ. ಗುರುಗಳು ಏನು ಹೇಳಿಕೊಟ್ರು? ಅರ ಎನ್ನುವ ಹಾಗೆ ಹೇಳಿದರು. ನೀನೇನು ಮಾಡಿದೆ? ಅರಿ ಎನ್ನುವ ಹಾಗೆ ಬರೀರಿ. ಇಲ್ಲ ಮಗ. ಏನಮ್ಮ? ಆ ಶಬ್ದವನ್ನು ಉತ್ತರಿಸಬಾರದು. ಅಯ್ಯೋ ದೇವ, ಅಮ್ಮ ಅಮ್ಮ. ಸಾಕು ಸಾಕು, ದುಃಖ ಸಾಕು. ಕತೆಗೆ ಬನ್ನಿ, ಕತೆಗೆ. ಮಗನೇ ಅಮ್ಮ ಅಪ್ಪನಲ್ಲಿ ಹೇಳಿದ್ದೇನೆ, ಮಗನನ್ನು ಹೇಗಾದ್ರೂ ಮಾಡಿ ಸಮಾಧಾನ ಮಾಡುತ್ತೇನೆ, ಆ ಶಬ್ದವನ್ನು ಹೇಳಿಸುವುದಿಲ್ಲ ಎನ್ನುವ ಹಾಗೆ. ನನ್ನನ್ನು ಸರಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲಮ್ಮ. ಇಲ್ಲ ಮಗ. ಸರಿಯಾಗಿ ಮಗನೇ ಅಮ್ಮ. ಛಲ ಬೇಡ ಮಗ. ಛಲವನ್ನು ಬಿಟ್ಟು ಬಿಡು. ಬಿಟ್ಟೆ ಅಮ್ಮ. ಒಂದು ವೇಳೆ ನಾನು ಹೇಳಿದ್ರೆ ಹಾಗೆ ನೀನು ಕೇಳದೆ ಹೋದ್ರೆ ಹೇಳಿದ್ರೆ ನೋಡಿದ್ಯಾ? ಏನಮ್ಮ? ಏನದು? ವಿಷ ಕುಡಿಲಿಕ್ಕೆ ಕುಡಿಯುವುದಕ್ಕೆ ಕೊಟ್ಟಿದ್ದಾರೆ ಮಗ. ಅಮ್ಮ ಇದಕ್ಕೆ ನೀವು ಅಳುವುದೇ? ಮತ್ತೆ ನಾನು ಯಾವಾಗಲೂ ಆಟ ಮುಗಿದ ಮೇಲೆ ನಾನು ಮತ್ತೆ ಯಜಮಾನ್ರು ಒಟ್ಟಿಗೆ ಕುಡಿತೇವಲ್ಲಮ್ಮ. ಮಗ ಅದು ಹಂತ ಹಂತವಾಗಿ ನಮ್ಮ ಪ್ರಾಣವನ್ನು ತೆಗೆಯುತ್ತದೆ. ಇದು ಹಾಗಲ್ಲ ಮಗ. ಒಮ್ಮೆಲೆ ಪ್ರಾಣ ಪಕ್ಷಿ ಎನ್ನುವುದು ಹಾಗೆ ಹೋಗುತ್ತದೆ. ನನಗೂ ಹಂತ ಹಂತವಾಗಿ ಸಾಯುವುದು ಬೇಡ, ಒಮ್ಮೆಲೆ ಸಾಯುವುದಿದ್ರೆ ನಿನ್ನ ಕರ್ಮ ಸಾಯಿ. ಅಮ್ಮ ನನಗೆ ಅಷ್ಟು ಸಾಕಾಗ್ತದೆ. ಒಂದು ಈ ದೇಹ ಅದೆಲ್ಲ ಚೆಲ್ಲಿ ಅಂತ ಸ್ವಲ್ಪ ಎಂತದು ಕೈಯೆಲ್ಲ ನಡುಗುತ್ತಾ ಉಂಟು. ಬೆಕ್ಕು ಬಂದಿದ್ದೀರಮ್ಮ. ಅದು ಬೇಡ, ಅದು ನೀವೇ ಕುಡಿಯಿರಿ. ಎಂತ ಅವಸ್ಥೆ ಮಾರ್ರೆ, ಕುಡಿದದ್ದು ನಾನು, ಹೆಂಗಸು ಬಿದ್ದಿದೆ. ಅಮ್ಮೇ 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 ಅಮ್ಮ 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 ಏನಮ್ಮ ಅಮ್ಮ. ಅಮ್ಮ ಇಲ್ಲಿ ಬನ್ನಿ, ಅದನ್ನು ಕೊಂಡೋಗಿ. ಏನಾಗಿಲ್ಲಲ್ಲ? ನಾನಲ್ಲಿ ಅಪ್ಪನಲ್ಲಿ
ಯಾರ ಬಾಲದಲ್ಲಿ ಬದುಕಿ ಬಂದೆ? ನಿನ್ನ ಅಜ್ಜನ ಬಾಲ. ಯಾರ ಬಲದಿ? ಪರ್ವತದಿಂದ ಕೆಳಗೆ ದೂಡಿದೆ, ಸಮುದ್ರಕ್ಕೆ ಹಾಕಿದೆ, ಹಾವುಗಳ ಜೊತೆಗೆ ನಿನ್ನನ್ನು ದೂಡಿ ಹಾಕಿದೆ. ಯಾರ ಬಲದಿ ಬದುಕಿ ಬಂದೆ ಹೇಳು. ಅಪ್ಪ, ನನಗೆ ಒಬ್ಬನ ಬಲ, ನಿಮಗೆ ಒಬ್ಬನ ಬಲ, ಯಜಮಾನ್ರಿಗೆ ಒಬ್ಬನ ಬಲ, ಭಾಗವತರಿಗೆ ಒಬ್ಬನ ಬಲ, ಮೊದಲಿಗರಿಗೆ ಒಬ್ಬನ ಬಲ ಎನ್ನುವ ಹಾಗೆ ಬೇರೆ ಬೇರೆ ಇಲ್ಲಪ್ಪ. ಮತ್ತೆ ಏನಾಗೆ ನಿನಗೆ ಸಕಲ ಚರಾಚರಕ್ಕೆ ಅನುಸ್ಥಾವರಕ್ಕೆ ಅನುಷ್ಠಾವಲ ಅನುರೇನು ಅನುರೇನು ವನಿತನ ಬಲವೇ ಬಲವಪ್ಪ. ಯಾವ ವನಿತ? ಯಾವ ಶ್ರೀವನಿತೆಯ ರಸ. ಶ್ರೀ ವನಿತ ಬಲನೇ ಬಲವಪ್ಪ. ಆ ವನಿತನ ಬಲ ಎಲ್ಲಿಯುಂಟು? ಎಲ್ಲೆಲ್ಲೂ ಇದ್ದಾನೆ. ಎಲ್ಲಿಂದ್ರೆ? ಎಲ್ಲೆಲ್ಲೂ ಇದ್ದಾನೆ. ಮೇಲೆ ಮೇಲೆ ಕೆಳಗೆ ಇರ್ಪಣಪ್ಪ. ಅಲ್ಲಿ ಇರ್ಪಣಪ್ಪ ಈ ಕೆಂಬರಲ್ಲಿದ್ದಾನ? ಇರ್ಪಣಪ್ಪ. ಅವನು ಈ ಕಂಬಕ್ಕೆ ಬಂದ. ಅಪ್ಪ ಈ ಕಂಬಕ್ಕೆ ಹೋದ. ಅಲ್ಲಿಂದ ಪುಸ್ತಕ ಇಲ್ಲಿಗೆ ಬಂದ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.